ಪಾವೂರು ಗ್ರಾಮದ 2 ವರ್ಷಗಳಲ್ಲಿ ಸುಮಾರು 19 ರಸ್ತೆಗೆ ಅನುದಾನ ಮಂಜೂರು ಮಾಡಿದ್ದಾರೆ. 19 ರಸ್ತೆ. ಆದರೆ ಈ ಪ್ರದೇಶದ ಎಲ್ಲ ಜನರು ಈ ರಸ್ತೆಗೆ ಸ್ಪೀಕರ್ ಬರಲೇಬೇಕಂತ ಹೇಳಿ ಅವರೊಂದು ಆಸೆ. ಹಾಗಾಗಿ ಈ 19 ರಸ್ತೆಯಲ್ಲಿ ನಾವು ಈಗ ಉದ್ಘಾಟನೆ ಮಾಡುವಂತ ರಸ್ತೆ ಸಭಾಧ್ಯಕ್ಷರು ಕೇವಲ ಇದೊಂದು ರಸ್ತೆ. ಇದು ಅಲ್ ಮುಬಾರಕ್ ಜುಮಾ ಮಸೀದಿ ಮತ್ತೆ ಬದ್ರಿಯಾ ನಗರ ಜುಮಾ ಮಸೀದಿ, ಈ 2 ಜುಮಾ ಮಸೀದಿಯ ಒಂದು ಕೊಂಡಿ ರಸ್ತೆ. ಈ ರಸ್ತೆಯನ್ನು ಬಹಳಷ್ಟು ವರ್ಷಗಳಿಂದ ಈ ಪ್ರದೇಶದ ಜನರು ಕನಸು ಕಂಡಿದ್ದಾರೆ. ಆದರೆ ಸ್ವಂತ ಸ್ಪೀಕರ್ ಅವರು ಜಾಗಕ್ಕೆ ಭೇಟಿ ಕೊಟ್ಟು ಇಲ್ಲಿಂದ ಆ ತಲೆಯ ತನಕ ನಡ್ಕೊಂಡು ಹೋಗಿ ಈ ರಸ್ತೆಯನ್ನು ನೋಡಿದ್ದಾರೆ. ಈಗ ಸುಮಾರು 25 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟು ಈ ರಸ್ತೆಯನ್ನು ಮಾಡಿದ್ದಾರೆ. ಈ ರಸ್ತೆ ಆಗಲಿಕ್ಕೆ ಮೂಲ ಕಾರಣ ನನ್ನ ಚಿಕ್ಕಪ್ಪರಾದ PM ಅಬ್ದುಲ್ ಖಾದರ್ ದಿವಂಗತ, ಅವರ ಮಕ್ಕಳಾದ ಹನೀಫ್, ಹಮ್ಜಾ, ಹಮೀದ್, ಜಕರಿಯಾ, ಅನ್ವರ್ ಇವರು ಸಂಪೂರ್ಣ ಅವರ ಕೃಷಿ ತೋಟವನ್ನು ತೆಗೆದು 1000 ಜನರಿಗಾಗಿ ಈ ರಸ್ತೆಯನ್ನು ಅವರ ವರ್ಗದಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ನಮಗೆ ಒಳ್ಳೆಯ ಸಂದೇಶ. ಖಂಡಿತವಾಗಿ ನಮಗೊಂದು ಆಸೆ ಇದೆ, ಮುಂದಿನ ಸಲ ಪಂಚಾಯತ್ ಯಾರಾದರೂ ಇಲ್ಲಿ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರಾದರೆ ನನ್ನ ಚಿಕ್ಕಪ್ಪನ ಹೆಸರು ಈ ರಸ್ತೆಗೆ PM ಅಬ್ದುಲ್ ಖಾದರ್ ರಸ್ತೆ, ದಿವಂಗತ PM ಅಬ್ದುಲ್ ಖಾದರ್ ರಸ್ತೆ ಅಂತ ತಾವು ಇಡಬೇಕಂತ ಹೇಳಿ ನಿಮ್ಮಲ್ಲಿ ಈಗಲೇ ಒಂದು ಮನವಿ ಮಾಡ್ತೇನೆ. ಅದಕ್ಕೂ ನಮ್ಮ ಸ್ಪೀಕರ್ ಅವರು ಸಂಪೂರ್ಣ ಸಹಕಾರ ಕೊಡಬೇಕು. ಎರಡನೇದು, ನಮ್ಮ ಅಂಗಡಿ ಕರೀಮು ಅಕ್ಕ ಅವರ ಮಕ್ಕಳು, ನಮ್ಮ ಜಕರಿ ಅವರ ಚಿಕ್ಕಪ್ಪ ಅವರ ಮಕ್ಕಳು. ಇನ್ನೊಂದು ನಮ್ಮ ಮೊಹಮ್ಮದ್ ಅಕ್ಕ, ಮೊಹಮ್ಮದ್ ಅಕ್ಕ, ಅವರಿಗೆಲ್ಲರಿಗೂ ಅವರು ಸಹ ಅವರ ಮಕ್ಕಳು ಈ ಒಂದು ಅವರ ಅಂಗಳವನ್ನು ಅರ್ಧ ತೆಗೆದುಕೊಟ್ಟಿದ್ದಾರೆ. ಇನ್ನೊಂದು ಇಸ್ಮಾಯಿಲ್ ಹೊಸಮನೆ. ಈ 4 ಕುಟುಂಬಗಳಿಗೆ ನಾವು ಖಂಡಿತವಾಗಿ ಪಾವೂರು ಗ್ರಾಮ ಪಂಚಾಯಿತಿಯ ಪರವಾಗಿ, ನಮ್ಮ ರಾಜ್ಯದ ಗಣ ಸರ್ಕಾರದ ಸ್ಪೀಕರ್ ಆದ UT ಖಾದರ್ರ ಪರವಾಗಿ ನಿಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಪಾವೂರು ಗ್ರಾಮದಲ್ಲಿ ಬಹಳಷ್ಟು ರಸ್ತೆಗಳು ಆಗಿದೆ. ಆದರೆ ಎಲ್ಲ ರಸ್ತೆಗಿಂತ ಶ್ರೇಷ್ಠವಾದ ರಸ್ತೆ ಯಾವುದಂತ ಕೇಳಿದರೆ ಈ ಒಂದು ಅರಸ್ಥಾನ ರಸ್ತೆ. ಇದನ್ನು ನಮ್ಮ ಸ್ಪೀಕರ್ ಅವರು ಇವತ್ತು ಸುಮಾರು 9 ಗಂಟೆಗೆ ಬರಬೇಕಿತ್ತು. ಕಾರಣಾಂತರದಿಂದ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅದು ನಮ್ಮ ದೇಶದ ಪ್ರಖ್ಯಾತ ಜಿಫ್ರಿ ಮುತ್ತುಕೋಯ ತಂಗಳ್ರವರು ಹೇಳಿದ ಮೇಲೆ ಅವರ ಫಂಕ್ಷನ್ಗೆ ಹೋಗಲೇಬೇಕಾಯಿತು. ಆದುದರಿಂದ ಎಲ್ಲ ಅಪ್ಸೆಟ್ ಆಯಿತು. ಅದಕ್ಕೆ ನಿಮ್ಮಲ್ಲಿ ಎಲ್ಲರಲ್ಲಿ ನಾನು ಕ್ಷಮೆ ಕೇಳ್ತೇನೆ. ನಿಮ್ಮನ್ನು ನಾವು ಮಧ್ಯಾಹ್ನ ತನಕ ಕಾದಿದ್ದೇವೆ. ಆದರೆ ನಿಮ್ಮನ್ನು ಮಧ್ಯಾಹ್ನ ಅಲ್ಲ, 3 ದಿವಸ ಕಾದರೂ ಈ ರಸ್ತೆ ಮಾತ್ರ ನಿಮ್ಮ ಅಮೃತ ಹಸ್ತದಿಂದಲೇ ಉದ್ಘಾಟನೆ ಮಾಡಬೇಕಂತ ನಮ್ಮೊಂದು ಆಸೆ ಇತ್ತು. ಅದನ್ನು ನೀವು ಎಲ್ಲವನ್ನು ಬದಿಗೊತ್ತಿ ಈಗ ಬಂದು ಈ ರಸ್ತೆಯನ್ನು ಉದ್ಘಾಟನೆ ಮಾಡೋದು ನಮಗೆ ಭಾಳಷ್ಟು ಸಂತೋಷ ತಂದಿದೆ. ಅದಕ್ಕಾಗಿ ನಾವು ಪಾವೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಿಕಟಪೂರ್ವ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ರವರು, ಪಂಚಾಯತಿನ ಸದಸ್ಯರಾದ ಶ್ರೀಮತಿ ಚೆನ್ನಮ್ಮರವರು, ಪುಷ್ಪ ಭಂಡಾರಿಯವರು, ಅದೇ ರೀತಿ ಮಾಜಿ ಪಂಚಾಯತಿನ ಸದಸ್ಯರಾದ MP ಹಸನ್ರವರು, ಇಲ್ಲಿಯ ಎಲ್ಲ ಪ್ರದೇಶದ ಯುವಕರು, ಹಿರಿಯರನ್ನು ಎಲ್ಲರನ್ನು ಅಭಿನಂದಿಸಿ ಈ ಒಂದು ರಸ್ತೆಯನ್ನು ನಮ್ಮ ಒಂದೆರಡು ಮಾತಾಡಿ ರಸ್ತೆಯನ್ನು ನಮ್ಮ ಹಮ್ಜಾ ಮಲಾರ್ರವರ ತಂದೆ ಅವರ ತೋಟ ಇದ್ದು, ಅವರು ನಿಮ್ಮ ಸ್ನೇಹಿತರು ಹಮ್ಜಾ ಮಲಾರ್ರವರು. ಹಾಗಾಗಿ ನಮ್ಮ ಆಸಿಫ್ ಪೊಸಕರೋಲ್, ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಹುಟ್ಟಿ ಈ ಪ್ರದೇಶದ ಎಲ್ಲರ ಕಷ್ಟಕ್ಕೆ ಭಾಗಿಯಾದಂಥ ಅನ್ಸಾರ್ ಇವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮನ್ನೆಲ್ಲರನ್ನು ಅಭಿನಂದಿಸಿ ಸ್ವಾಗತಿಸಿ ನನ್ನ ಈ ಸ್ವಾಗತ ಭಾಷಣ ನಿಲ್ಲಿಸ್ತೇನೆ. ಪಾವೂರು ಗ್ರಾಮದ ಬದ್ರಿನಗರದಿಂದ ಅರಸ್ಥಾನ ಅಲ್ ಮುಬಾರಕ್ ಜುಮಾ ಮಸೀದಿ ಮತ್ತು ಅಕ್ಷರನಗರಕ್ಕೆ ಸಂಪರ್ಕಿಸುವಂಥ ಈ ಒಂದು ಪ್ರಮುಖವಾದ ರಸ್ತೆಯ ಕಾಂಕ್ರೀಟೀಕರಣದ ಕಾಮಗಾರಿಯ ಉದ್ಘಾಟನೆ ನಾವಿವತ್ತು ನಡೆಸ್ತಾ ಇದ್ದೇವೆ. ಅತ್ಯಂತ ಸಂತೋಷವಾಗ್ತದೆ. ಈ ಪ್ರದೇಶದ ಜನರ ಬಹುದಿನಗಳ ಒಂದು ಕನಸು ಇವತ್ತು ಆಗಿತ್ತು. ಯಾಕಂತ ಹೇಳಿದರೆ, ನಾನು ಪಾವೂರು ಗ್ರಾಮಕ್ಕೆ ಈಗ ಅಲ್ಲ, ನಾನು ಶಾಸಕನಾಗುವ ಮೊದಲೇ ಬಹಳ ಸಕ್ರಿಯವಾಗಿ ನಾನು ಬರ್ತಾ ಇದ್ದೆ. ಆವಾಗ ಪರಿಸ್ಥಿತಿ ಏನಂತ ಹೇಳಿದರೆ, ಈ ಒಂದು ರಸ್ತೆ ಇರುವುದು ಎಲ್ಲಿ ಗಾಡಿ ಗದ್ದೆ ಹೋಗುವಂಥದ್ದು, ಅದು ಕೂಡ ಸರಿ ಇಲ್ಲ. ಅವತ್ತು ತಂದೆ ಮಾಡಿದ್ರೆ ಡಾಮರೆಲ್ಲ ಹೋಗಿ ನಿಮ್ಮ ಪಂಚಾಯತ್ ಜಂಕ್ಷನ್ನಿಂದ ಗಾಡಿ ಗಡ್ಡೆ ಮುಟ್ಟಬೇಕಾದ್ರೆ ಅರ್ಧ ಗಂಟೆ ಬೇಕಾಗ್ತಿತ್ತು ಇದರಲ್ಲಿ. ಅದರ ನಂತರ ಅಲ್ಲಿಂದ ಅಕ್ಷರನಗರಕ್ಕೆ, ಅಕ್ಷರನಗರ ನೇರವಾಗಿ ಹರೇಕಲ ಸಂಪರ್ಕ ರಸ್ತೆ ಮೇಲೆ ಈ ಬದ್ರಿನಗರ ಟರ್ನಲ್ಲಿ ಇಳಿಲಿಕ್ಕೆ ಆಗ್ತಿರಲಿಲ್ಲ. ಗಾಡಿ ಮೇಲೆ ನಿಮ್ಮ ಮೊಹಮ್ಮದ್ ಅಕ್ಕನ ಮನೆ ನಿಲ್ಲಿಸಿ ಇಳಿದುಕೊಂಡು ಬರ್ತಾಯಿದ್ದು ಬದ್ರಿನಗರಕ್ಕೆ. ಅಲ್ಲಿ ನಾನು ಕೂಡ ಇಂಜಿನ್ ಕರ್ಕೊಂಡ್ಬರುವಾಗ ಅಲ್ಲಿ ಗಾಡಿ ನಿಲ್ಲಿಸಿ ನಡ್ಕೊಂಡೇ ಬಂದದ್ದು. ಮತ್ತೆ ಅಲ್ಲಿಂದ ಅಲ್ಲಿಗೆ ಫಸ್ಟ್ ಅಲ್ಲಿಗೆ ಹಂತ ಹಂತವಾಗಿ ಡಾಮರೀಕರಣ ಮಾಡಿಕೊಂಡು ಬರುವಂಥದ್ದು.
ಮತ್ತು ಇಲ್ಲಿ ಸಬ್ಜೆಕ್ಟೇ ಇಲ್ಲ. ಇಲ್ಲಿ ಪಂಚಾಯತ್ನ ಬದಿಯಿಂದ ಬರುವಂಥದ್ದು ಇಲ್ಲಿ ಬರೀ ಮಣ್ಣಿನ ರಸ್ತೆ ಅಲ್ಲದೆ ಇಲ್ಲಿ ಯಾವುದು ಕೂಡ ಈ ಊರಲ್ಲಿ ಒಂದೇ ಒಂದು ರಸ್ತೆ ಕೂಡ ಎಲ್ಲಿಯೂ ಕೂಡ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾವೇನಾದರೂ ಅರಸ್ಥಾನ ಮಸೀದಿ ಬಂದಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಭಾಳಷ್ಟು ಬ್ಲಾಕ್ ಆಗುವಂಥ ವಿಚಾರ ಕೂಡ ಇತ್ತು. ಇದಕ್ಕಾಗಿ ಒಂದು ದಿವಸ ಇಲ್ಲಿ ನಡ್ಕೊಂಡು ಜನ ಬರ್ತಾರೆ, ಸಣ್ಣೊಂದು ಪಾಂಪ ಮಾಡಿ ಕೊಡಿ ಅಂತ ಹೇಳಿ ಸಣ್ಣೊಂದು ಕಾಲು ಸಂಘವನ್ನು ಫಸ್ಟಲ್ಲಿ ಕಾಲು ಸಂಘವನ್ನು ಮಾಡಿದ್ರು. ಜನ ಇಲ್ಲಿ ನೋಡ್ಕೊಂಬಾರ್ದು, ಅಲ್ಲಿ ಸ್ವಲ್ಪ ತೋಡಿದೆ, ಜನರಿಗೆ ವಿದ್ಯಾರ್ಥಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಅಲ್ಲಿ ಒಂದು ಕಾಲು ಸಂಘ ಅಂತ ಹೇಳಿ ಸಣ್ಣದೊಂದು ಕಾಲು ಸಂಘ ನಾವು ಫಸ್ಟ್ ನಿರ್ಮಾಣ ಮಾಡಿದ್ದು. ಕಾಲು ಸಂಘ ನಿರ್ಮಾಣ ಮಾಡಿದ ನಂತರ ಮೋನಕ್ಕನವರು ಆರೋಗ್ಯ ಪಂಚಾಯತ್ ಸದಸ್ಯರೆಲ್ಲ ಕೂಡ ಹಂಸಮಲ್ಲರು ಮತ್ತು ಕುಟುಂಬದವರು ಮಾತಾಡಿಕೊಂಡು ಒಂದು ದಿವಸ ನಮ್ಮ ಹತ್ರ ಬಂದು ಹೇಳಿದರು, ಹಂಸಮಲ್ಲರವರು ಆ ತೋಟದಲ್ಲಿ ಜಾಗ ಬಿಡಲಿಕ್ಕೆ ಇವತ್ತು ತಯಾರಾಗಿದ್ದಾರೆ, ನಮಗೆ ಅಲ್ಲಿ ಕಿರು ಸೇತುವೆ ಮತ್ತು ಒಂದು ರಸ್ತೆ ಮಾಡಿ ಕೊಡ್ಬೇಕಂತೇಳಿ. ನಾನು ಫಸ್ಟ್ ಹೇಳಿದೆ, ನಾನು ತುಂಬ ಕಡೆ ನೋಡಿದ್ದೇನೆ ಬಿಡ್ತಾರೆ ಅಂತೇಳಿ ಮತ್ತೆ ಬಿಡೋದಿಲ್ಲ, ಫಸ್ಟ್ ಒಂದು ಮಣ್ಣು ಹಾಕಿಂದು ಮಾಮೂಲು ರಸ್ತೆ ಮಾಡಿ ಅಂತೇಳಿ. ಆದ ಕಾರಣ ಫಸ್ಟ್ ಒಂದು ಮಾಮೂಲು ರಸ್ತೆ ಆಗುವಂಥ ವಿಚಾರ ಕೂಡ ಆಯಿತು. ಅದಾದ ನಂತರ ಕಾಂಕ್ರೀಟೀಕರಣ ಮಾಡಬೇಕಂತ ಬೇಡಿಕೆ ಇತ್ತು. ಇದೀಗ ಈ ಕಾಂಕ್ರೀಟೀಕರಣ ಕೂಡ ಇವತ್ತು ಪೂರ್ಣಗೊಂಡು ಇದು ದೊಡ್ಡ ಮಟ್ಟದ ಸಂಪರ್ಕ ರಸ್ತೆ ಮಾತ್ರ ಅಲ್ಲ, ಭವಿಷ್ಯದಲ್ಲಿ ಅಮ್ಲಮೊಗ್ರು ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗುವಂಥ ಒಂದು ರಸ್ತೆ ಕೂಡ ಆಗ್ತದೆ. ಯಾಕೆ ಈ ಭದ್ರನಗರದಿಂದ ಮಸೀದಿಗೆ ಹೋಗುವವರಿಗೆ ಅಥವಾ ಅಕ್ಷರನಗರ ಹೋಗುವವರಿಗೆ ಇದೊಂದು ಕಾಲು ದಾರಿಯಾಗಿ ಹೋಗುವಂಥ ಒಂದು ಪ್ರದೇಶ, ಜನ ಆ ಕಡೆಗೆ ಓಡಾಡ್ತಾ ಇರ್ತಾರೆ. ಎರಡನೇದೇನು, ಇನ್ನು ನಮ್ಮ ಉರುಸಾಗುವ ಸಂದರ್ಭದಲ್ಲಿ ನಮ್ಗೆ ಯಾವ ಬ್ಲಾಕ್ಗಳು ಆಗಲಿಕ್ಕೆ ಇಲ್ಲ. ಮೇನ್ ನಾನು ನೋಡೋ ರೀತಿಯಲ್ಲಿ ಒನ್ ವೇಯಿಂದ ಬಂದು ಆ ಕಡೆಯಿಂದ ಬಂದು ಈ ಕಡೆಯಿಂದ ಇಲ್ಲದೆ ನಾನು ಯಾವಾಗಲೂ ಕೂಡ ನೋಡ್ತಾ ಇರ್ತೇನೆ, ಭಾಳಷ್ಟು ರಶ್ ಆಗುವಂಥದ್ದು, ಭಾಳಷ್ಟು ಇದಾಗುವಂಥದ್ದು, ಯಾವುದು ಕೂಡ ಮೂವ್ಮೆಂಟ್ ಫ್ರೀ ಆಗಿ ಹೋಗುವಂಥ ದೊಡ್ಡ ಮಟ್ಟ ವ್ಯವಸ್ಥೆ ಕೂಡ ಇವತ್ತು ಆಗ್ತದೆ. ಅದಲ್ಲದೆ ಆ ಕಡೆ ಮನೆ ಕಡಿಮೆ ಇತ್ತು, ಈಗ ಈ ರಸ್ತೆದ ಕಾರಣ ಮುಂದಿನ ದಿನಗಳಲ್ಲಿ ಆ ಕಡೆ ಕೂಡ ಲ್ಯಾಂಡ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತದೆ, ಮನೆ ಕೂಡ ಆಗ್ತದೆ, ಸ್ಕೂಲ್ ಬಸ್ ಎಲ್ಲ ಕೂಡ ಇವತ್ತು ಉಪಕಾರ ಆಗ್ತದೆ. ಆದ ಕಾರಣ ಇದು ಸರ್ವರಿಗೆ ಕೂಡ ಪ್ರಯೋಜನ ಆಗುವಂಥ ರಸ್ತೆ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ಈ ಒಂದು ರಸ್ತೆ ಮಾತ್ರ ಅಲ್ಲ, ನಾನು ಹೇಳಿದೆ, ನಾನು ಈಗೇನೊಂದು ನೀವೆಲ್ಲ ಸೇರಿ ನಾನು ಈಗ ಸಭಾಧ್ಯಕ್ಷ ಮಾಡಿ ಇಟ್ಟಿದ್ದೀರಿ ಇದರಲ್ಲಿ. ಈಗ ನನಗೆ ಬರಲಿಕ್ಕೆ ಮುಂದಿನ ಇದ್ದರೆ ನಾನು ಪ್ರತಿಯೊಂದಕ್ಕೂ ಬರ್ತಿದ್ದೆ ಹೋಗ್ತಿದ್ದೆ. ಈಗ ನನಗೆ ನೀವೇ ಇದನ್ನು ಸುಧಾರಿಸಿ ಅಂತೇಳಿ ಮೊನ್ನೆಯಿಂದ ನಾನು ಹೇಳ್ತಾ ಇದ್ದೆ. ಯಾಕೆಂದರೆ ಒಂದು ಇಲ್ಲಿರಬೇಕು, ಇನ್ನೊಂದು ಬಾಂಬೆ ಇರಬೇಕು, ಅಥವಾ ಡೆಲ್ಲಿ ಇರಬೇಕು, ಅದು ಎಲ್ಲಿ ಅದು ಒಂದತ್ತು ಕಾರ್ಯಕ್ರಮ ನಾಳೆ ಮತ್ತೆ ಹೋಗಬೇಕು, ನೀವು ಅದನ್ನು ಸುಧಾರಿಸಿ ಅಂತ ಹೇಳಿದಾಗ ಮೋನಕ್ಕನವರು ಮತ್ತು ಮಜೀದ್ ಅವರು ಹೇಳಿದ್ರು, ಇಲ್ಲ ಅದು ಒಂದು ರಸ್ತೆಗೆ ನೀವು ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕೆಲಸ ಕೊಟ್ಟಿದ್ದೀರಿ. ಇಲ್ಲಿ ನಿಮ್ಮ ಪಾವೂರು ಗ್ರಾಮದಲ್ಲಿ ಯಾವುದೆಲ್ಲ ರೋಡ್ ಕೇಳಿದ್ದೀರಾ ಬಹುತೇಕ ಎಲ್ಲ ರೋಡ್ ಕೂಡ ಇವತ್ತು ಆಗಿದೆ. ಅವತ್ತು ನಾವೇನು ಮಾತು ಕೊಟ್ಟಿದ್ದೆವು ಅವೆಲ್ಲ ಕೆಲಸ ಕೂಡ ಆಗಿದೆ. ಇನ್ನು ಬೇಡಿಕೆ ಇಲ್ಲ ಅಂತಲ್ಲ, ಅದು ಬೇಡಿಕೆ ನಿರಂತರ ಅದು ಇರುವಂಥದ್ದೇ, ಅದು ಇಲ್ಲಿ ಅಂತಲ್ಲ. ನೀವು ಪ್ರಧಾನಮಂತ್ರಿ ಕ್ಷೇತ್ರದಲ್ಲಿ ಹೋದರೂ ಕೂಡ, ನಮ್ಮ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಕೂಡ, ಯಾವುದೇ ಮಂತ್ರಿಗಳ ಕ್ಷೇತ್ರದಲ್ಲಿ ಕೂಡ ಆ ಪ್ರದೇಶದ ಅಭಿವೃದ್ಧಿಯ ಬೇಡಿಕೆ ನಿರಂತರವಾಗಿ ಅದು ಇದ್ದೇ ಇರ್ತದೆ. ಅತ್ಯಂತ ಕಡಿಮೆ ಬೇಡಿಕೆಯ ಮತ್ತು ನಮಗೇನು ಸ್ವಲ್ಪ ರಸ್ತೆ ಮಾತಿರೋದು, ಇಷ್ಟು ಕೊಟ್ಟರೆ ಮುಗೀತು ಎಂಬ ಭಾವನೆಗೆ ಬರುವಂಥ ಒಂದು ಅಷ್ಟು ಅಭಿವೃದ್ಧಿ ಕೆಲಸ ಇವತ್ತು ಆಗಿದೆ. ಮೊನ್ನೆ ಮಜೀದ್ ಅವರು ಹೇಳಿದರು, ಇನ್ನೊಂದೆಷ್ಟು 2-3 ಪ್ರಮುಖವಾದ ಚಿಲ್ಲರೆ ರಸ್ತೆ ಮಾತ್ರ ಇರುವಂಥದ್ದು. ಅದನ್ನು ಕೂಡ ಮುಂದಿನ ದಿನದಲ್ಲಿ ಮಾಡಿಸಿಕೊಳ್ಳುವಂಥ ಕೆಲಸ ನಾನು ಖಂಡಿತವಾಗಿ ಮಾಡ್ತೇನೆ. ಇದಕ್ಕೆ ಬರಲೇಬೇಕಂತ ಹೇಳಿದರು. ನಾನು ಕೂಡ ಹೇಳಿದೆ, ಈಗಾಗಲೇ ಕಾರ್ಯಕ್ರಮ ಫಿಕ್ಸ್ ಆಗಿದೆ, ಬಂದರೆ ಸ್ವಲ್ಪ ಬೇಗ 9 ಗಂಟೆಗೆ ಬಂದು ಹೋಗ್ತೇನೆ ಅಂತ ಕೂಡ ನಾನು ಹೇಳಿದೆ. ಈ ಮಧ್ಯದಲ್ಲಿ ಬೇರೆ ಬೇರೆ ಆ ಕಾರ್ಯಕ್ರಮ ಹೋದ ಕಡೆ ಸ್ವಲ್ಪ ತಡವಾಯಿತು. ಅದನ್ನು ತಂಗಳವರು ಬೊಮ್ಮನ ಕುಂಜಿಕಾಯಿ ತಂಗಳವರನ್ನು ಭೇಟಿ ಆಗಲಿಕ್ಕಿತ್ತು, ಅದೇ ಒಂದು ಮುತ್ತುಕಾಯಿ ಜುಫ್ರಿ ತಂಗಳ ಭೇಟಿ ಆಗಲಿಕ್ಕಿತ್ತು, ಇನ್ನಿತರ ನಮ್ಮ ಮಶ್ರೂಕ್ ತಂಗಳವರು ಕೂಡ ಒಂದು ಕಾರ್ಯಕ್ರಮ ಭೇಟಿ ಆಗಲಿಕ್ಕಿತ್ತು. ಅದು ಬೇರೆ ಬೇರೆ ಕಾರ್ಯಕ್ರಮ ಇದ್ದ ಕಾರಣ ಸ್ವಲ್ಪ ಬರುವಾಗ ಇಲ್ಲಿ ತಡವಾಯಿತು. ಆದರೂ ಕೂಡ ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಪೂರ್ವಕದಿಂದ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಾವು ಭಾಗಿಯಾಗಿದ್ದೀರಿ. ಇದು ನಿಮ್ಮ ಈ ಒಂದು ರಸ್ತೆ ಆದ ಒಂದು ಸಂತೋಷ ನಮಗೆ ಇಲ್ಲಿ ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಅದಕ್ಕಾಗಿ ಬಹುಶಃ ನಾನೆಲ್ಲನೂ ಕೂಡ ನಾನು ಇವತ್ತು ಅಭಿನಂದಿಸಿಕೊಂಡು, ಈ ರಸ್ತೆ ಅದು ನಮ್ಮ ರಸ್ತೆ ಅಲ್ಲ, ಈ ರಸ್ತೆ ಅದು ನಿಮ್ಮ ರಸ್ತೆ. ನಾನಿಲ್ಲ, ನನ್ನ ಜಾಗವಿಲ್ಲ, ನಾನಿಲ್ಲಿ ಓಡಾಡಲಿಕ್ಕೆ ಹೋಗೋದು ಕೂಡ ಇಲ್ಲ. ನಾವು ಜನಪ್ರತಿನಿಧಿಗೆ ನಿಮ್ಗೆ ಏನು ಸವಲತ್ತು ಬೇಕು ಅದು ನಾವಿಲ್ಲಿ ಮಾಡಿ ಕೊಟ್ಟಿದ್ದೇವೆ. ಇದನ್ನು ಕಾಪಾಡಿಕೊಂಡು ಸೌಂದರ್ಯ ಮಾಡಿಕೊಂಡು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳೋ ಜವಾಬ್ದಾರಿ ಇದು ನಿಮ್ಮ ಊರವರು ಇವತ್ತು ಜವಾಬ್ದಾರಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಈ ಒಂದು ರಸ್ತೆಯನ್ನು ಗುಣಮಟ್ಟ ಮತ್ತು ಇದರ ಕಾಪಾಡಿಕೊಂಡು ಅದನ್ನು ಚೆನ್ನಾಗಿ ತಾವು
ಅದನ್ನು ಮೇಂಟೈನ್ ಮಾಡೋ ಮೂಲಕ ಒಂದು ಸುಂದರವಾದ ರಸ್ತೆ ಇವತ್ತು ಆಗಲಿ ಅಂತ ನಾನು ಕೂಡ ಹೇಳಿಕೊಳ್ತಾ ಇದು ಮತ್ತೊಂದು ಸಂತೋಷ ನಾನು ಇವತ್ತು ಉದ್ಘಾಟಿಸ್ತೇನೆ. وإلى ركوع كل أولياء الله تعالى من مشارق الأرض إلى مغاربها صغير وكبير والركوع بين سمع رب العالمين خصوصا إلى ركوع مما منا في أهلنا في بلدنا في بيتنا في أقاربنا وفي أساتذتنا في أنبابنا يا ذا الجلال والإكرام. اللهم اجعل قبرنا وقبرهم روضة من رياض الجنان ولا تجعل قبرنا وقبرهم حفرة من حفر النيران. اللهم وسع قبرنا وقبرهم بوسط القرآن ونبر قبرنا وقبرهم بنور القرآن وزين قبرنا وقبرهم بزينة القرآن. اللهم عظم قبرنا وقبرهم بعظمة القرآن. اللهم اجعل القرآن مونسا في قبورهم إلى يوم القيامة يا ذا الجلال والإكرام. اللهم انظر إلينا نظر رحمتك يا أرحم الراحمين. اللهم اشف أمراضنا وأمراض والدينا وأمراض أساتذتنا وأمراض أقاربنا وأمراض من أحبنا وأمراض من وصانا في الدنيا يا ذا الجلال والإكرام. اللهم احفظنا من كل بلاء ومصيبة ومشقة وسحر وعين وشيطان وهم وغم يا ذا الجلال والإكرام. اللهم بارك لنا في رجب وشعبان وبلغنا رمضان ووفقنا فيه للصيام والقيام وتلاوة القرآن. ربنا آتنا في الدنيا حسنة وفي الآخرة حسنة وقنا عذاب النار. آمين آمين برحمتك يا أرحم الراحمين. سيدنا محمد سبحان ربك رب العزة عما يصفون صلى الله على محمد صلى الله عليه وسلم. اللهم صل على